ಕರ್ನಾಟಕ ಭಾರತ ಜೋಡೋ ಯಾತ್ರೆ ಕರ್ನಾಟಕದ ರಾಜಕಾರಣದಲ್ಲಿ ಹೊಸ ಅಲೆಯನ್ನು ಸೃಷ್ಟಿಸಲಿದೆ ಎನ್ನುವ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುತ್ತಿದೆ. ಸೆಪ್ಟೆಂಬರ್ 30ಕ್ಕೆ ಕರ್ನಾಟಕವನ್ನು ತಲುಪಿದ ಯಾತ್ರೆ ಕೇವಲ 5 ದಿನಗಳಲ್ಲಿಯೇ ಜನರು ಕಾಂಗ್ರೆಸ್ ಪಕ್ಷ ಮತ್ತು ರಾಹುಲ್ ಗಾಂಧಿಯ ಬಗ್ಗೆ ಧನಾತ್ಮಕ ವಿಚಾರಗಳ ಚರ್ಚೆ ನಡೆಸುತ್ತಿದ್ದು, ಇದು ಕಾಂಗ್ರೆಸ್ ಪಾಳೆಯದಲ್ಲಿ ಹೊಸ ಹುಮ್ಮಸ್ಸಿಗೆ ಕಾರಣವಾಗಿದೆ. ಪಾದಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಅವರ ಸ್ಪಷ್ಟತೆ ಎಲ್ಲರಿಗೂ ಇಷ್ಟವಾಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ರಾಹುಲ್ ಗಾಂಧಿ ಅವರ ಮಾತುಗಳಲ್ಲಿ ಪ್ರಾಮುಖ್ಯತೆ ನೀಡಿರುವುದು ಇದಕ್ಕೆ ಮೂಲ ಕಾರಣ. ಈಗಿನ ರಾಜಕಾರಣ ಎಂದರೆ ಒಬ್ಬರನ್ನೊಬ್ಬರು ಕೆಟ್ಟ ಪದಗಳಲ್ಲಿ ಬೈಯುವುದು, ಅಪಹಾಸ್ಯ ಮಾಡುವುದು, ಸಮುದಾಯಗಳ ನಡುವೆ ದ್ವೇಷ ಹಬ್ಬಿಸುವುದು ಅನ್ನುವಂತೆ ಅನಿಸುವ ಮಟ್ಟಿಗೆ ರಾಜಕೀಯ ಹಾಳಾಗಿದೆ. ದಿನಾ ಮಾಧ್ಯಮಗಳಲ್ಲಿ ದ್ವೇಷ ಹರಡುವ ಮಾತುಗಳನ್ನು ಕೇಳಿ ಜನರು ಬೇಸತ್ತಿದ್ದು, ಭಾರತ ಐಕ್ಯತೆ ಯಾತ್ರೆಯಲ್ಲಿ ಯುವ ನಾಯಕ ರಾಹುಲ್ ಗಾಂಧಿ ಮಾತುಗಳು ಇದಕ್ಕಿಂತ ವಿಭಿನ್ನ ಎಂದು ಜನರಿಗೆ ಅನಿಸಿದೆ ಅನ್ನುವುದು ಚರ್ಚೆಗಳು ನಡೆಸುತ್ತಿರುವುದು ಸತ್ಯ. ರಾಹುಲ್ ಗಾಂಧಿ ತನ್ನ ಭಾಷಣಗಳಲ್ಲಿ ಬಿಜೆಪಿಯ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುತ್ತಾರೆ. ಜೊತೆಗೆ ಎಲ್ಲರೂ ಪ್ರೀತಿಯಿಂದ ಒಂದಾಗಿ ದೇಶವನ್ನು ಮುನ್ನಡೆಸಬೇಕು ಎನ್ನುವ ಸಂದೇಶವನ್ನು ನೀಡುತ್ತಿದ್ದಾರೆ. ಇಲ್ಲಿ ಧರ್ಮ ದ್ವೇಷ ಮತ್ತು ಜಾತಿ ದ್ವೇಷಗಳು ರಾಹುಲ್ ಗಾಂಧಿ ಮಾತುಗಳಲ್ಲಿ ಇಲ್ಲ ಅನ್ನೋದನ್ನ ಜನರು ಗಮನಿಸುತ್ತಿದ್ದಾರೆ. ಇದು ಬಹಳಷ್ಟು ಜನರಿಗೆ ಇಷ್ಟವಾಗಿದೆ. ಅದಲ್ಲದೆ ಪಾದಯಾತ್ರೆಯ 2ನೇ ದಿನ ಮಳೆಯನ್ನು ಲೆಕ್ಕಿಸದೆ ರಾಹುಲ್ ಗಾಂಧಿ ಐಕ್ಯತಾ ಮಾತುಗಳನ್ನಾಡಿದ್ದು, ಮಾತುಗಳಲ್ಲಿ ಸ್ಪಷ್ಟವಾಗಿ ಈ ಯಾತ್ರೆ ಮಳೆ ಬಿಸಿಲು ಚಳಿ ಯಾವುದಕ್ಕೂ ನಿಲ್ಲಲ್ಲ, ಯಾರಿಂದಲೂ ಈ ಪಾದಯಾತ್ರೆಯನ್ನು ನಿಲ್ಲಿಸಲು ಸಾಧ್ಯವಿಲ್ಲ, ನಾವು ಭಾರತದಲ್ಲಿ ಜನರನ್ನು ಪ್ರೀತಿಯಿಂದ ಬೆಸೆಯುತ್ತೇವೆ ಎಂದು ಗುಡುಗಿದರು. ಈ ಮಾತು ಜನರಲ್ಲಿ ರಾಹುಲ್ ಗಾಂಧಿಯ ಮೇಲಿನ ಅಭಿಪ್ರಾಯವನ್ನು ಬದಲು ಮಾಡಿದೆಯೇ ಅನ್ನೋ ಮಾತು ಈಗ ಕೇಳಿ ಬರುತ್ತಿದೆ. जैसे अभी देखो बारिश आ रही है, बारिश ने इस यात्रा को नहीं रोका. गर्मी तूफान ठंड इस यात्रा को नहीं रोकने वाली. नदी जैसी यात्रा कन्याकुमारी से कश्मीर तक जाएगी. और इस नदी में आपको नफरत, हिंसा, ये चीजें नहीं दिखाई देंगी. सिर्फ प्यार और भाईचारा दिखेगा. क्योंकि यही हिंदुस्तान का इतिहास है, यही हिंदुस्तान का डीएनए है. ಹಾಗೆಯೇ ಬಿಜೆಪಿ ರಾಹುಲ್ ಗಾಂಧಿ ಪಾದಯಾತ್ರೆಯ ಬಗ್ಗೆ ಅಪಹಾಸ್ಯದ ಮಾತುಗಳನ್ನಾಡುತ್ತಿರುವುದು, ಅದೇ ಹಳೆಯ ರಾಜಕೀಯ ತಂತ್ರವನ್ನು ಬಳಸುತ್ತಿರುವುದು ಕೂಡ ಕಾಂಗ್ರೆಸ್ಗೆ ಧನಾತ್ಮಕ ವಿಚಾರವಾಗಿ ಪರಿಣಮಿಸಿದೆ. ಪಾದಯಾತ್ರೆ ಇರಲಿ, ಪ್ರೀತಿ ಮಾತಿರಲಿ, ದ್ವೇಷದ ಮಾತುಗಳೇ ಇರಲಿ, ಚುನಾವಣೆಯಲ್ಲಿ ಜನರು ಯಾವ ಪಕ್ಷಗಳ ಕಡೆ ಒಲವು ತೋರಿಸುತ್ತಾರೆ ಅನ್ನೋದು ಚುನಾವಣೆಯ ಮೇಲಷ್ಟೇ ತಿಳಿಯಬೇಕಿದೆ.